ತಾರೀಕಿಗೆ ಅಡ್ಮಿಷನ್ ಆಗಿರುವಂತದ್ದು. ಆಕ್ಚುಲಿ ಅವರು ಎಲ್ಲ ಟೆಸ್ಟ್ ಗಳನ್ನ ಇದೇ ಹಾಸ್ಪಿಟಲ್ ಅಲ್ಲಿ ಮಾಡ್ತಾ ಇದ್ರು. ಡಾಕ್ಟರ್ ವೀಣಾ ಭಗವಾನ್ ಗೈನಕಾಲಜಿಸ್ಟ್ ಅವರನ್ನ ಚೆಕ್ ಮಾಡ್ತಾ ಇರ್ತಕ್ಕಂಥದ್ದು. 28 ತಾರೀಕಿಗೆ ಇಲ್ಲಿ ಬಂದಿದ್ದಾರೆ, ಸ್ಕ್ಯಾನಿಂಗ್ ಮಾಡಿದ್ದಾರೆ. ಆ ಸ್ಕ್ಯಾನಿಂಗ್ ಅಲ್ಲಿ ತಾಯಿ ಮತ್ತೆ ಗರ್ಭದಲ್ಲಿರುವಂತಹ ಮಗು ಇಬ್ಬರು ಕೂಡ ಆರೋಗ್ಯವಾಗಿದ್ದಾರೆ ಅಂತಕ್ಕಂಥ ಸ್ಟೇಟ್ಮೆಂಟ್ ಅನ್ನ ಅವರು ಪೇರೆಂಟ್ಸ್ ಗೆ ಹೇಳಿದ್ದಾರೆ, ಅವರ ಗಂಡನಿಗೆ ಮತ್ತೆ ಮನೆಯವರಿಗೆ ತಿಳಿಸಿದ್ದಾರೆ. 6 ತಾರೀಕಿಗೆ ಡೆಲಿವರಿ ಡೇಟ್ ಕೊಟ್ಟಿದ್ರು, ಜುಲೈ 6ಕ್ಕೆ. ಆದ್ರೆ ಜುಲೈ 2 ತಾರೀಕು ಆದಿತ್ಯವಾರ ಇವರಿಗೆ ಸಣ್ಣದಾಗಿ ಬೆನ್ನು ನೋವು ಕಾಣಿಸಿಕೊಂಡ ಕಾರಣ ಇನ್ನು ಒಂದು ದಿನ ಹತ್ತಿರ ಇರುವಾಗ ರಿಸ್ಕ್ ತೆಗೆದುಕೊಳ್ಳುವುದು ಬೇಡ ಅಂತ ಹೇಳ್ಕೊಂಡು ಅವರು ಆಸ್ಪತ್ರೆಗೆ ಬಂದಿದ್ದಾರೆ. ಆಸ್ಪತ್ರೆಗೆ ಬಂದ ತಕ್ಷಣ ಅವರು ವೀಣಾ ಭಗವಾನ್ ಅವರಿಗೆ ಸಿಬ್ಬಂದಿಗಳು ಕಾಲ್ ಮಾಡಿದ್ದಾರೆ, ಮೇಡಮ್ ಡೆಲಿವರಿಗೆ ಬಂದಿದೆ ಅಂತ ಹೇಳ್ಕೊಂಡು. ವೀಣಾ ಭಗವಾನ್ ಅವರು ಹೇಳ್ತಾರೆ ಅಂತೆ, ಇವತ್ತು ಆದಿತ್ಯವಾರ ನನಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು. ಆವಾಗ ಅದನ್ನ ಬಂದು ಇವರು ಇವರ ತಾಯಿ ಮತ್ತೆ ಅಣ್ಣ ಇದ್ರ ತಾಯಿ ಹತ್ರ ಹೇಳಿದ್ದಾರೆ ಬರ್ಲಿಕ್ಕೆ ಆಗುದಿಲ್ಲ ಅಂತೆ. ಬಟ್ ನಾವೀಗ ಸಿಸೇರಿಯನ್ ಮಾಡಲೇಬೇಕಾಗ್ತದೆ, ಇದು ಲೇಬರ್ ಪೇನ್ ಅಂತ ಹೇಳ್ಬಿಟ್ಟು ಸಿಸೇರಿಯನ್ ಪ್ರೊಸೀಜರ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ. ತಾಯಿ ಒಬ್ಬರೇ ಇದ್ದದ್ದು ಆ ಹೊತ್ತಲ್ಲಿ. ಸಿಸೇರಿಯನ್ ಮಾಡಿ ಇಮಿಡಿಯೇಟ್ಲಿ ಹೇಳಿದ್ರಂತೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ಕೊಂಡು. ಪ್ಲಾಸ್ಮಾ ಕಸ ಅಂಟಿಕೊಂಡಿದೆ ಗರ್ಭಕೋಶಕ್ಕೆ, ಹಾಗಾಗಿ ನಾವು ಗರ್ಭಕೋಶ ತೆಗಿಬೇಕು ಅಂತ. ಆ ಕ್ಷಣದಲ್ಲಿ ಅಲ್ಲಿ ಇದ್ದದ್ದು ತಾಯಿ ಮಾತ್ರ. ತಾಯಿಗೆ ಸಡನ್ ಆಗಿ ನೀವು ಪ್ರೊಸೀಜರ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಕೂಡ ಆಗುದಿಲ್ಲ, ಈಗ ವೈದ್ಯಕೀಯ ಇದರ ಬಗ್ಗೆ ನಮಗೆ ಗೊತ್ತಿರುವುದಿಲ್ಲ. ಅವರು ಆಯಿತು ಅಂತ ಹೇಳಿದ್ದಾರೆ, ಗರ್ಭಕೋಶವನ್ನು ತೆಗೆದಿದ್ದಾರೆ. 23 ಯೂನಿಟ್ಗಳ ಬ್ಲಡ್ ಬೇಕು ಅಂತ ಹೇಳಿದ್ದಾರೆ, ಅದನ್ನು ಅರೇಂಜ್ ಮಾಡಿದ್ದಾರೆ. ಫಸ್ಟಿಗೆ ಹಾಸ್ಪಿಟಲ್ನವರು ಅರೇಂಜ್ ಮಾಡಿ ಕೊಟ್ಟಿದ್ದೇವೆ ಹೇಳಿದ್ದಾರೆ. 2 ದಿನದ ನಂತರ ಪಿಡ್ಸ್ ಬಂದಿದೆ, ಜ್ವರ ಬಂದಿದೆ ಅಂತ ಹೇಳ್ಕೊಂಡು ಇವರಿಗೆ ಕುಟುಂಬಸ್ಥರಿಗೆ ಹೇಳ್ತಾರೆ, ಕಾರಣ ಕೊಡ್ತಾರೆ. ಅಂದ್ರೆ ಡೆಲಿವರಿ ಆದಲ್ಲಿಂದ ಮಗುವನ್ನ ತಾಯಿ ಹತ್ರ ಕೊಡ್ಲೇ ಇಲ್ಲ. ಅಂದ್ರೆ ಅವರು ಕೋಮದಲ್ಲಿದ್ದಾರೆ, ಬಾಣಂತಿ ಕೋಮದಲ್ಲಿದ್ದಾರೆ. ಮಗುವಿಗೆ ಎದೆ ಹಾಲಿನ ಹಕ್ಕನ್ನು ಕೂಡ ಕಿತ್ಕೊಂಡಿದ್ದಾರೆ, ಎದೆ ಹಾಲು ಇಲ್ಲ, ಏನೂ ಇಲ್ಲ. ಮಗು ಸೆಪ್ರೇಟ್ ವಾರ್ಡ್ ಅಲ್ಲಿ ಇದೆ, ಇವರು ICU ಅಲ್ಲಿ ಇದ್ರು. ಆಮೇಲೆ 2 ದಿನ ಆದ ನಂತರ, ಅದಾಗಿ 5 ದಿನ ಆದ ನಂತರ MRI ಸ್ಕ್ಯಾನಿಂಗ್ ಮಾಡಿ ಬ್ರೈನ್ 70% ವರ್ಕ್ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಕೊಡುವಾಗ ನಿಮ್ಮ ಫ್ಯಾಮಿಲಿಯವರಿಗೆಲ್ಲ ಹೇಳಿಬಿಡಿ ಅಂತ ಹೇಳಿದ್ದಾರೆ. ಯಾವ ಅರ್ಥದಲ್ಲಿ ಅದು ಹೇಳಿದ್ರು ಅಂತ ಹೇಳ್ಕೊಂಡು ಅದರಲ್ಲಿ ಗೊತ್ತಾಗ್ತದೆ. ಫ್ಯಾಮಿಲಿ ಅವರಿಗೆಲ್ಲ ಬಂದು ನೋಡಲಿಕ್ಕೆ ಹೇಳಿಬಿಡಿ ಅಂತ ಹೇಳ್ಕೊಂಡು, ಅದು ನಾವು ಹೇಳುವಂಥದ್ದು ಲಾಸ್ಟ್ ಸ್ಟೇಜಲ್ಲಿ ಅಲ್ವಾ. ಇದೆಲ್ಲ ಆಯಿತು. ಇದಾದ ನಂತರ ನಾವು ಭೇಟಿಯಾದೆವು. ನಾವು ನಮ್ಮ ಜಾಗೃತ ಮಹಿಳಾ ವೇದಿಕೆ ಹಾಗೂ ವಿಶ್ವಕರ್ಮ ಸಮುದಾಯದ ಲೀಡರ್ಸ್ಗಳು ಎಲ್ಲ ಸೇರ್ಕೊಂಡ್ಬಿಟ್ಟು ನಾವು ಡೀನನ್ನು ಮೀಟ್ ಆದೆವು. ಏನು ವಿಚಾರ ಅಂತ ತಿಳ್ಕೊಂಡ್ವಿ. ಅವರ ಬಗ್ಗೆ ಹೇಳಿದರು, ಹಾಗೆ ಮಾಡಿದ್ವಿ. ನಾವು ಅದಕ್ಕೆ ನಾವು ಕ್ವೆಶ್ಚನ್ ಕೇಳುವ ನಮ್ಮ ಅನುಮಾನಗಳನ್ನು ನಾವು ಅವರಿಗೆ ತಿಳಿಸಿದ್ವಿ. ಎಲ್ಲ ಆಯಿತು. ನಾವು ಆಮೇಲೆ ಹೇಳಿದೆವು, ಈಗ ನಮಗೆ ಅವರನ್ನು ಹುಷಾರು ಮಾಡಿ ಕೊಡಬೇಕು ನೀವು. ಮತ್ತು ನಮ್ಮ ಪ್ರಶ್ನೆ, 28 ತಾರೀಕಿಗೆ ಸ್ಕ್ಯಾನಿಂಗ್ ಮಾಡಿದ್ದಾರೆ. ಆ ಸ್ಕ್ಯಾನಿಂಗ್ ಅಲ್ಲಿ ತಾಯಿ ಮತ್ತೆ ಗರ್ಭದಲ್ಲಿರುವ ಮಗು ಚೆನ್ನಾಗಿ ಇತ್ತು, ಪ್ಲಾಸ್ಮಾದಲ್ಲಿ ಏನು ಕಸ ಅದು ಇದು ಎಂತ ಸಮಸ್ಯೆ ಇರಲಿಲ್ಲ ಗರ್ಭಕೋಶದಲ್ಲಿ. ಸಡನ್ ಆಗಿ ಡೆಲಿವರಿಗೆ ಬರುವಾಗ ಹೇಗೆ ಅದು ಚೇಂಜ್ ಆಯಿತು? ಅದು ಅವರು ಕೇಳುವಾಗ ಹೇಳ್ತಾರೆ ಕೆಲವರಿಗೆ ಗೊತ್ತಾಗುವುದಿಲ್ಲ, ಕೆಲವರಲ್ಲಿ ಹಾಗೆ ಇರ್ತದೆ. ಅದೇ ಲೇಡಿ ನಮ್ಮ ಶಿಲ್ಪಾ ಅವರದ್ದು ಡೆಲಿವರಿ ಆಗುವ 2-3 ದಿನ ಆಸುಪಾಸಿನಲ್ಲಿ ಇನ್ನೊಂದು ಲೇಡಿಗೆ ಅವರು ಡೆಲಿವರಿ ಮಾಡಿದ್ದಾರೆ. ಅವರದ್ದು ಲಾಸ್ಟ್ ಸ್ಕ್ಯಾನಿಂಗ್ ಅಲ್ಲಿ ಹೇಳಿದ್ದಾರೆ ಕಸ ಅಂಟಿಕೊಂಡಿದೆ ಅಂತ ಹೇಳ್ಕೊಂಡು. ಸಿಸೇರಿಯನ್ ಮಾಡಬೇಕಾ ಅಂದರೆ ಒಂದು ಪೇಷಂಟ್ ಇದ್ದು ಸ್ಕ್ಯಾನಿಂಗ್ ಅಲ್ಲಿ ಕಾಣ್ತದೆ, ಇನ್ನೊಂದು ಪೇಷಂಟ್ ಇದ್ದು ಸ್ಕ್ಯಾನಿಂಗ್ ಅಲ್ಲಿ ಕಾಣುವುದಿಲ್ವಾ? ಇವರಿಗೆ ಕಾಣ್ತದೆ. ಇವರು ಇಲ್ಲಿ ನಿರ್ಲಕ್ಷ್ಯತನವನ್ನು ತೋರಿದ್ದಾರೆ. ಆಮೇಲೆ ಒಂದು ಸಂಬಂಧವೇ ಇಲ್ಲ, ನಮಗೆ ಸಂಬಂಧವೇ ಕೊಡುವುದಿಲ್ಲ ಇದು ಅನ್ನುವ ಹಾಗೆ ಒಂದು ಪೇಷಂಟ್ ಬೇಜವಾಬ್ದಾರಿತನಯುತವಾಗಿ ಅವರು ನಡ್ಕೊಂಡಿದ್ದಾರೆ. ವೀಣಾ ಭಗವಾನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ, ಇದು ದಯವಿಟ್ಟು ನೀವು ಪ್ರತಿ ಹೆಣ್ಣು ಮಗಳಿಗೆ ತಲುಪಿಸಬೇಕು. ಮೀಡಿಯಾದವರು ಪ್ರತಿ ಹೆಣ್ಣು ಮಗಳು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ನನ್ನ ಕ್ಲಿನಿಕ್ಕಿಗೆ ಟೆಸ್ಟಿಗೆ ಅಂತ ಬರುವವರಿಗೆ ನಾನೇ ಡೆಲಿವರಿ ಮಾಡ್ತೇನೆ ಅಂತಕ್ಕಂಥ ಕಮಿಟ್ಮೆಂಟ್ ಅನ್ನು ನಾನು ಕೊಡುವುದಿಲ್ಲ. ಇನ್ನು ಆಸ್ಪತ್ರೆಗೆ ಬಂದವರನ್ನು ನಾನು ಯಾಕೆ ಡೆಲಿವರಿ ಮಾಡಬೇಕು, ನಾನು ಯಾಕೆ ರೆಸ್ಪಾನ್ಸಿಬಲ್ ಅನ್ನುವ ಕ್ವಶನ್ ಅನ್ನು ಅವರು ನಮ್ಮ ಮೇಲೆ ಹಾಕ್ತಾರೆ. ನಾನು ನಿನ್ನೆ ಅವರಿಗೆ ಹೇಳಿದೆ, ಈ ಮಾತು ಸ್ಟೇಟ್ಮೆಂಟ್ ನಾವು ಜನರ ಮುಂದೆ ಇಡ್ತೇವೆ, ನಿಮ್ಮ ಸ್ಟೇಟ್ಮೆಂಟ್ ಅನ್ನು ನಾವು ಅದರದ್ದು ವಿಡಿಯೋ ಮಾಡಿದ್ದೇವೆ ಅವರು ಹೇಳುವುದನ್ನು. ಆಗ ಡೀನ್ ಏನು ಹೇಳಿದ್ರು, ಅವರು ಹಾಗೆ ಹೇಳಿದ್ದಲ್ಲ ಹೀಗೆ ಹೇಳಿದ್ದಲ್ಲ, ಸಮಜಾಯಿಷಿಗಳನ್ನು ಕೊಟ್ಟರು. ನಮಗೆ ಆ ಸಮಜಾಯಿಷಿಗಳ ಅಗತ್ಯ ಇಲ್ಲ. ಮತ್ತು ಇನ್ನೊಂದು ಏನು ಅಂತ ಹೇಳಿದರೆ, ಏಜ್ ಆಸ್ಪತ್ರೆ ಅಂತ ಹೇಳಿದರೆ ಹೆರಿಗೆಗೆ ಇಲ್ಲಿ ಉಚಿತ ಇದೆ ಅಂತ ಹೇಳ್ಕೊಂಡು ಜನರು ತಿಳ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಹೆಚ್ಚಿನ ಮಹಿಳೆಯರು ನಮಗೆ ಒಂದು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಫ್ರೀಯಾಗಿ ಸಿಗ್ತದೆ ಅಲ್ಲ ಅನ್ನೋ ಉದ್ದೇಶದಿಂದ ಇಲ್ಲಿ ಬರ್ತಾರೆ. ಆದರೆ ಇಲ್ಲಿ ಹಿಡನ್ ಅಜೆಂಡಾಗಳಿದೆ, ಇಲ್ಲಿ ತುಂಬ ಹಿಡನ್ ಅಜೆಂಡಾಗಳಿದೆ. ಏನಂತ ಹೇಳಿದರೆ, ಡೆಲಿವರಿ ಆಗಿ 3 ದಿವಸ ಮಾತ್ರ ಅವರಿಗೆ ಫ್ರೀ ಇರ್ತಕ್ಕಂಥದ್ದು. ಆ 3 ದಿವಸದ ನಂತರ ಏನೆಲ್ಲ ಆಗ್ತದೆ ಅದು ಯಾರು ಕುಟುಂಬಸ್ಥರಿದ್ದಾರೆ ಅವರು ಆ ವೆಚ್ಚವನ್ನು ಭರಿಸಬೇಕು. ಮತ್ತೆ ಪ್ರತಿಯೊಂದು ಮಾತ್ರೆಗಳನ್ನು ಹೊರಗೆ ಬರೆದು ಕೊಡ್ತಾರೆ, ಮಾತ್ರೆ ಇಂಜೆಕ್ಷನ್. ಆಮೇಲೆ ಆಯುಷ್ ಇದ್ದು ಕ್ಲೇಮ್ ಮಾಡ್ಕೊಳ್ತಾರೆ. ಇದೆಲ್ಲ ಜನರಿಗೆ ಗೊತ್ತಿರೋದಿಲ್ಲ. ಇನ್ನೊಂದೇನಂತ ಹೇಳಿದರೆ, ಯಾರು ಟೆಸ್ಟ್ ಮಾಡಿರ್ತಾರೆ ಟೆಸ್ಟ್ ಅದೇ ಡಾಕ್ಟ್ರು ಮಾಡ್ತಾರೆ, ಒಂದೇ ಡಾಕ್ಟ್ರು ಟೆಸ್ಟ್ ಮಾಡ್ತಾರೆ ಕೊನೆ ತನಕ. ಆದರೆ ಡೆಲಿವರಿ ಆ ಡಾಕ್ಟ್ರು ಮಾಡೋದಿಲ್ಲ.
ಡೆಲಿವರಿ ಆ ಡಾಕ್ಟರ್ ಮಾಡೋದಿಲ್ಲ. 4 ಯೂನಿಟ್ ಇರ್ತದೆ ಅಂತೆ ಇಲ್ಲಿ. ಆ 4 ಯೂನಿಟಲ್ಲಿ 4 ಡ್ಯೂಟಿ ಡಾಕ್ಟರ್ ಇರ್ತಾರೆ ಅಂತೆ. ಯಾರಾಗ್ತಾರೆ ಈಗ? ನಾಯಿಗೆ ನಾವು ಅನ್ನ ಬಿಸಾಡೋದಿಲ್ವಾ? ಯಾರಾದರೆ ನಾಯಿದೊಂದು ಹೊಟ್ಟೆಗೆ ಹೋದರೆ ಆಯಿತು ಅಂಥದ್ದು. ನೋಡಿ, ಒಂದು ಗರ್ಭಿಣಿ ಹೆಂಗಸು ಒಂದು ಮಗುವಿಗೆ ಜನ್ಮ ಕೊಡೋದು ಅಂತ ಹೇಳಿದರೆ ಇದು ಸಣ್ಣ ಮಟ್ಟದ ವಿಚಾರ ಅಲ್ಲ. ಇದು ಇವರು ನಾಯಿಗೆ ಅನ್ನ ಹಾಕುವಂತಹ ಪರಿಸ್ಥಿತಿಯನ್ನು ಇವರು ಯಾವತ್ತೂ ಮಾಡಬಾರ್ದು. ಇವತ್ತಿನ ದಿವಸ ಹುಟ್ಟಿದ ಮಗು ಎದೆ ಹಾಲನ್ನು ಕಳ್ಕೊಂಡಿದೆ, ಎದೆ ಹಾಲಿನ ಹಕ್ಕಿಲ್ಲ, ತಾಯಿಯ ಆಸರೆಯನ್ನು ಕಳ್ಕೊಂಡಿದೆ. 12 ವರ್ಷದ ಇನ್ನೊಂದು ಹೆಣ್ಣು ಮಗಳಿದ್ದಾಳೆ. ಆ ಹೆಣ್ಣು ಮಗಳು ಈಗಷ್ಟೇ ಮೈನರ್ ಇರುವಂಥ ಸಂದರ್ಭಕ್ಕೆ ಬಂದಿರ್ತಾಳೆ. ಈ ತಾಯಿಯ ಒಂದು ಇಂತಹ ಆಘಾತಕರ ಸುದ್ದಿ ಆ ಮಗುವಿನ ಮನಸ್ಸಿನ ಮೇಲೆ ಎಷ್ಟೊಂದು ಪರಿಣಾಮವನ್ನು ಬೀರ್ಬೋದು. ಆ ಮಗುವಿಗೆ ಇನ್ನೂ ವಿಚಾರ ಗೊತ್ತಿಲ್ಲ. ವಿಚಾರ ತಿಳ್ಕೊಂಡ್ರೆ ಆ ಮಗು ಹೇಗೆ ಸ್ಪಂದಿಸಬಹುದು, ಆ ಮಗುವಿನ ಭವಿಷ್ಯ ಏನು ಅಂತಕ್ಕಂಥ ಕೂಡ ಪ್ರಶ್ನೆ. ಇಲ್ಲಿ ಹಲವಾರು ಕೇಸುಗಳು ಹೀಗೆ ಆಗ್ತದೆ. ಯಾರು ಮಾತನಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ನಮಗೆ ಈಗ ಮಾತಾಡುವಾಗ ದುಃಖ ಬರ್ತದೆ. ನಾವೊಂದು ಜೀವವನ್ನು ಕಳ್ಕೊಂಡು ನಿಂತಿದ್ದೇವೆ. ಅದು ಅಷ್ಟು ಈಸಿ ಇಲ್ಲ. ನಮಗೆ ಆ ಮಕ್ಕಳನ್ನು ಯೋಚನೆ ಮಾಡುವಾಗ ಖಂಡಿತ ನಮಗೆ ದುಃಖ ಆಗ್ತದೆ. ಆ ಮಕ್ಕಳಿಗೆ ನಾವು ಏನು ಆನ್ಸರ್ ಅನ್ನು ಮಾಡುವಂಥದ್ದು ಅಂತ. ಗಂಡ ಹೆಂಡತಿ ಮಗಳು ಮನೆಗೆ ಒಂದು ಚಿಕ್ಕ ಮಗು ಬರ್ತದೆ ಅಂತ ಹೇಳ್ಕೊಂಡು ಅದರ ಸಂತೋಷವನ್ನು ಅನುಭವಿಸಲಿಕ್ಕೆ ಕಾಯ್ತಾ ಇದ್ದವರು ಈಗ ತಾಯಿಯನ್ನು ನಾವು ಹೆಣವಾಗಿ ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ಮಗುವನ್ನು ನಮಗೆ ಫೇಸ್ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ. ಎಂಥವರಿಗೂ ಅದನ್ನು ಫೇಸ್ ಮಾಡಲಿಕ್ಕೆ ಆಗುವಂತಹದ್ದು ಅಲ್ಲ. ನಾವು ಆಗ್ರಹಿಸ್ತಾ ಇದ್ದೇವೆ, ಇಲ್ಲಿ ನಡೆದಿರ್ತಕ್ಕಂಥ ಇದು ಒಂದೇ ಹೆಣ್ಣು ಮಗಳದಲ್ಲ, ಬಹಳಷ್ಟು ಆಗಿದೆ. ಎಲ್ಲ ಹೆರಿಗೆಯ ವಿಚಾರವನ್ನು ತನಿಖೆ ಮಾಡಬೇಕು. ತನಿಖೆ ಜಂಟು ಮಾಡಿ ನೋಡಿ, ನಾವೀಗ ಇಷ್ಟು ಮಂದಿ ಇಲ್ಲಿ ಸೇರ್ಕೊಂಡಿದ್ದೀವಿ. ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಒಂದು ಹೆಣ್ಣು ಮಗಳ ದುರಂತ ಸಾವಾಗಿದೆ. ಆಸ್ಪತ್ರೆಯ ಸಿಬ್ಬಂದಿಗಳು ನಾಟ್ ಬಾದರ್ಡ್, ಅವರಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಎಂಬುವ ರೀತಿಯಲ್ಲಿ ಅವರ ದಿನಚರಿ ನಡೀತಾ ಇದೆ. ಇದಕ್ಕೆ ಡೀನ್ ಅವರು ನಮ್ಮ ಹತ್ರ ಬಂದು ಇಲ್ಲಿ ಆನ್ಸರ್ ಮಾಡಬೇಕು. ಖಂಡಿತವಾಗಿ ಅವರು ಪೇಷಂಟ್ ಪಾರ್ಟಿ ನಮ್ಮ ಹತ್ರ ಬಂದು ಮಾತಾಡ್ಬೇಕಿತ್ತಲ್ಲ. ಇಷ್ಟೊಂದು ಜನ ನಾವು ಸೇರ್ಕೊಂಡಿದ್ದೇವೆ, ನಮ್ಮ ನೋವನ್ನು ನಾವು ಹೇಳ್ಕೊಳ್ತಾ ಇದ್ದೇವೆ. ಇವರು ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಒಳಗೆ ಕೂತ್ಕೊಂಡಿದ್ದಾರೆ ಬೆಚ್ಚಗೆ. ಅವರು ಒಳಗೆ ಬೆಚ್ಚಗೆ ಕೂತ್ಕೊಳ್ಳೋದು ಬೇಡ. ರಾತ್ರಿ ಊಟ ನಿದ್ದೆ ಇಲ್ಲದೆ ನಾವು ಕಾತಿದ್ದೇವೆ. 23 ದಿವಸ ಆಯಿತು ಇವತ್ತಿಗೆ. 23 ದಿವಸದಿಂದ ಸರಿಯಾದ ಊಟ ನಿದ್ದೆ ಇಲ್ಲದೆ ಫ್ಯಾಮಿಲಿಯವರು, ಕುಟುಂಬಸ್ಥರು ಎಲ್ಲರೂ ನಾವು ಕಾದಿದ್ದೇವೆ. ಇವರು ಆರಾಮದಲ್ಲಿದ್ದಾರೆ. ಈಗಾದರೂ ಹೊರಗೆ ಬಂದು ಅವರು ಮೀಡಿಯಾದವರ ಮುಂದೆ ಆನ್ಸರ್ ಮಾಡಿ ಈ ಕೂಡಲೇ ಡೀನ್ ಅವರು ಹೊರಗೆ ಬರಬೇಕು. ಬರಲಿಲ್ಲ ಅಂತ ಹೇಳಿದ್ರೆ ನಾವು ಅವರ ಕ್ಯಾಬಿನಿಗೆ ಒಳಗೆ ಹೋಗಿ ನಾವು ಕರ್ಕೊಂಡು ಬರುವಂತಹ ಪ್ರಯತ್ನವನ್ನು ಮಾಡ್ತೇವೆ. ನಾವು ಒಳ್ಳೆಯ ರೀತಿಯಲ್ಲಿ ಅವರಿಗೆ ಹೇಳ್ತಾ ಇದ್ದೇವೆ, ಬನ್ನಿ ಅಂತ ಹೇಳ್ಕೊಂಡು ಕರೆ ಕೊಡ್ತಾ ಇದ್ದೇವೆ. ಈ ಕೂಡಲೇ ಅವರು ಬರಬೇಕು, ಮೀಡಿಯಾದವರ ಮುಂದೆ ಮಾತಾಡ್ಬೇಕು. ನಮ್ಮ ಹತ್ರ ಒಂದು ಮಾತಾಡಲಿಲ್ಲ ಅವರು, ನಮ್ಮ ಫೀಲಿಂಗ್ಸ್ ಅನ್ನು ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ನಮಗೆ ಒಂದು ಸಮಾಧಾನ ಮಾಡುವಂತ ಯಾವುದೇ ಪ್ರಯತ್ನವನ್ನು ಅವರು ಮಾಡಲಿಲ್ಲ. ಈಗ ಇಲ್ಲಿ ಆದ್ರೂ ಬಂದು ಅವ್ರು ಆನ್ಸರ್ ಮಾಡ್ಬೇಕು. ಬೆಚ್ಚಗೆ ಒಳಗೆ ಕೂತ್ಕೊಳ್ಳೋದು ಬೇಡ. ಒಳ್ಳೆ ಮಳೆ ಇದೆ, ಅವ್ರು ಬೆಚ್ಚಗೆ ಕೂತ್ಕೊಂಡು ನಮ್ಮನ್ನ ಬೀದಿಯಲ್ಲಿ ನಿಲ್ಲಿಸುವುದು ಬೇಡ. ದಯವಿಟ್ಟು ಈ ಕೂಡಲೇ ಹೊರಗಡೆ ಬರಬೇಕು. ಇಷ್ಟು ಜನ ಹಾಗಾದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಕ್ರೈಮ್ ಯಾರು ಬರದೆ ನಮ್ಗೆ ಒಂದು ಸ್ಪಂದನೆ ಕೊಡಲಿಲ್ಲ ಅಂತ ಅರ್ಥ ಉಂಟು. ಕೇಳಲಿಕ್ಕೆ ಅಂತೇಳಿ ನೀವು ಯಾರು ಆರ್ಡರ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಒಂದು ನಿಮಿಷ ಕೇಳಿಯಪ್ಪ. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ರಾತ್ರಿಯಿಂದಲೂ ಇವ್ರ ಜೊತೆಲಿ ನಾವಿದ್ದೇವೆ. ಕನ್ಸರ್ನ್ ಅಥಾರಿಟಿ ಯಾರು DH ಅವ್ರ ಜೊತೆ ಇವರು ಖುದ್ದು ಮಾತಾಡಿದರೆ ನಾವು ಇದ್ದೇವೆ ಇಲ್ಲಿ ಮಾತಾಡ್ಕೊಂಡು. ಇವರು ಲೀಗಲಿ ಏನಾಗಬೇಕು ಅಂತಕ್ಕಂಥದ್ದನ್ನು ನಾವು ಇವ್ರ ಕಡೆಯಿಂದ ಹೇಳಿದ್ದೇವೆ. ಲೀಗಲಿ ಏನು ಮಾಡಬೇಕು ಅನ್ನೋದನ್ನು ಅವ್ರು ನಮಗೆ ಏನು ಕೊಟ್ಟಿದ್ದಾರೆ ಅದನ್ನೇ ನಾವು ತಗೊಂಡು ಏನು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂಡು ನಾವು ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಇದ್ದೇವೆ. ಒಂದು ಬಟ್ ಡೀನು ಬರಬೇಕು, ಇದನ್ನು ಬರಬೇಕು, ಅದು ಪೊಲೀಸರ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ನಿಮ್ಮ ಸರಿಯಲ್ಲ. ಒಂದು ನಿಮಿಷ ಅದು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಅದು ಕಂಟ್ರೋಲ್ ಇರ್ತಕ್ಕಂಥದ್ದು ಯಾರು ಅಂತ ಹೇಳ್ಬಿಟ್ಟು ಇವರಿಗೂ ಗೊತ್ತಿದೆ. ಇವರು ಅದು ಮಾತು ಆಡಿದೆ, DH ಅವರು ಮಾತಾಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವ್ರು ಅದಕ್ಕೆ ಕೇಳ್ತಾರೆ, ಕೇಳಲಿ. ಅದು ಬಿಟ್ಬಿಟ್ಟು ಪೊಲೀಸರು ಕರೆಸ್ಬೇಕು ಮಾಡುವುದು ದಯವಿಟ್ಟು ಅದನ್ನು ಆ ಥರದ ಎಚ್ಚರಿಕೆ. ನಾವು ಪೊಲೀಸರು ಬಂದಿರೋದೇ ನಿಮ್ಗಾಗಿ ಅವ್ರಿಗಾಗಲಿ ತೊಂದರೆ ಆಗ್ಬಾರ್ದು.
ಸತ್ಯಾಂಶ ಏನು ಅಂತ ನಿಮಗೆ ನಮ್ಮ ಕೆಲಸ ನಾವು ಮಾಡ್ತೀವಿ. ಒಂದು ಆ ಕೆಲಸ ನೀವು ಮಾಡಿದ್ರೆ ನಾವು ಮಾಡ್ಲಿಕ್ಕೆ ಮತ್ತೆ ನೋಡಿ, ಜವಾಬ್ದಾರಿ ಇನ್ನೊಬ್ಬನ ಜವಾಬ್ದಾರಿ ಫಿಕ್ಸ್ ಮಾಡ್ಲಿಕ್ಕೆ ಇವರು ನನ್ನ ಅಂಡರಲ್ಲಿ ಇರ್ತಾರೆ, ನಾನು ಅವ್ರ ಜವಾಬ್ದಾರಿ ಫಿಕ್ಸ್ ಮಾಡ್ತೀನಿ. ನನ್ನ ಅಂಡರಲ್ಲಿ ಇಲ್ದೇನೆ ಅಂತ ಒಂದು ಜವಾಬ್ದಾರಿ ನೀವು ಫಿಕ್ಸ್ ಮಾಡುವಂತೆ ನಮ್ಮ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಅಲ್ಲ. ನೀವು ಎಲ್ಲರೂ ಮಾತಾಡ್ತಿರೋದು ಹೇಗೆ ಮಾತಾಡ್ತಿದ್ದಾರೆ ನೋಡಿ, ಜನಕ್ಕೆ ಅಂತ ಹೇಳಲ್ಲ, ನಾನು ಕಾನೂನಿಗೆ ಮಾತಾಡೋದು, ಜನಕ್ಕೆ ಮಾತಾಡೋದು ತಪ್ಪಾಗುತ್ತೆ. ಜನ ಇದ್ರೆ ಮಾತಾಡೋದು ತಪ್ಪಾಗುತ್ತೆ. ನಮ್ಮ ಕನ್ಸರ್ನ್ ಇರೋದು ನಮಗೆ ನಮ್ಮ ಕೇಳಕ್ಕೆ